ಹಳ್ಳಿಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾ ಇದೆ. ಇದನ್ನು ನಿಯಂತ್ರಿಸಲು ಗ್ರಾಮ ಪಂಚಾಯತ್ ಕಾರ್ಯಪಡೆಯನ್ನು ರಚಿಸಲಾಗಿದೆ. ಕೊರೋನಾ ನಿಯಂತ್ರಿಸಲು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲರೂ ಜವಾಬ್ದಾರಿಯುತವಾಗಿ ಕಾರ್ಯಪ್ರವೃತ್ತರಾಗಬೇಕೆಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಬುಧವಾರ ನಾಡ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಕೋವಿಡ್ ಗ್ರಾಮೀಣ ಕಾರ್ಯಪಡೆಯ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ನಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೋಂಕಿತರು ಹಾಗೂ ಕೊರೋನಾದಿಂದ ಮೃತಪಟ್ಟವರ ಸಾವಿನ ಪ್ರಕರಣ ಗರಿಷ್ಠವಾಗಿದೆ. ಜೂನ್ 15ರ ಒಳಗೆ ಕೊರೋನಾ ಸೋಂಕಿತರ ಸಂಖ್ಯೆಯನ್ನು ಶೂನ್ಯಕ್ಕೆ ಇಳಿಸಲು ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಎಂದಿದ್ದಾರೆ. ನಾಡದಲ್ಲಿ ಕೆಲ ದಿನಗಳಿಂದ ಸ್ವಲ್ಪ ಮಟ್ಟಿಗೆ ಕೊರೋನಾ ನಿಯಂತ್ರಣದಲ್ಲಿದೆ. ಜಿಲ್ಲೆಯಲ್ಲಿ ಗರಿಷ್ಠ 12 ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ. ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೋಂಕು ನಿಯಂತ್ರಿಸುವ ಜವಾಬ್ದಾರಿ ಕಾರ್ಯಪಡೆಯದ್ದೇ ಆಗಿದೆ ಎಂದು ನುಡಿದರು. ಗ್ರಾಮ ಪಂಚಾಯತ್ ಅವರು ಇರ್ತಾರೆ, ನಾವು ನಮ್ಮ ಗ್ರಾಮ ಪಂಚಾಯತ್ ಲಾಕ್ಡೌನ್ ಮಾಡ್ತೇವೆ. ಯಾರ್ಯಾರೋ ಊರಿನ ಹೊರಗಿನವ್ರು ಬರ್ತಾರೆ, ಅವ್ರು ಯಾರಂತ ನಮಗೆ ಪರಿಚಯ ಇರುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ವಾರ ನಾವು ಲಾಕ್ಡೌನ್ ಮಾಡ್ತೇವೆ. ಆಹಾರ ಸಾಮಗ್ರಿಗಳ ಜನರು ನಾವೇ ಕೊಡ್ತೇವೆ ಅಂತ ಕೆಲವರು ತೀರ್ಮಾನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 50 ಪ್ರಕರಣಗಳಿಂದ ಜಾಸ್ತಿ ಇರುವಂಥ ಗ್ರಾಮ ಪಂಚಾಯತನ್ನು ಲಾಕ್ಡೌನ್ ಮಾಡ್ಬೋದು ಅಂತ ಹೇಳಿರ್ತಾರೆ. ಪ್ರಶ್ನೆ ಇರುವುದೇನೆಂದರೆ, ಯಾವ ಗ್ರಾಮ ಪಂಚಾಯತಲ್ಲಿ ಕಾರ್ಯಪಡೆ ಚೆನ್ನಾಗಿ ಕೆಲಸಗಳನ್ನು ಮಾಡಿ ಮನೆ ಮನೆಗೆ ಭೇಟಿ ಕೊಟ್ಟು ಪ್ರೈಮರಿ ಕಾಂಟ್ಯಾಕ್ಟ್ ಇರೋರನ್ನ ಲ್ಯಾಬ್ ಟೆಸ್ಟ್ ಮಾಡಿಸಿ, ಹೋಮ್ ಕ್ವಾರಂಟೈನ್ನ ಕಡ್ಡಾಯಗೊಳಿಸಿ, ಈ ಸೀಲ್ ಡೌನ್ ಮಾಡಿ, ಮನೆಗೆ ಸ್ಟಿಕ್ಕರ್ ಹಾಕಿ, ಪಾಸಿಟಿವ್ ಇದ್ದರೂ ಕೂಡ ಓಡಾಟ ಮಾಡೋ ವ್ಯಕ್ತಿಗಳಿಗೆ ಕೈಗೆ ಸೀಲ್ ಹಾಕಿ ಎಲ್ಲಿ ಕಂಟ್ರೋಲನ್ನು ಕಾರ್ಯಪಡೆ ಮಾಡಿದೆಯೋ ಅಲ್ಲಿ ಭಾಳಷ್ಟು ವೇಗವಾಗಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. 100-200 ಪ್ರಕರಣಗಳು ಇವತ್ತು